ಗುಡ್ಡದ ಒಳಗಡೆಯಿಂದ ಬಂದಂತಹ ಸದ್ದು ಅವರ ಜೀವವನ್ನ ಉಳಿಸಿದೆ ಇವತ್ತು. ಇದು ಸಂಪೂರ್ಣವಾಗಿ ಇಲ್ಲಿ ಕ್ರ್ಯಾಕ್ ಆಗಿರುವಂತದನ್ನ ತಾವು ನೋಡ್ತಾ ಇದ್ದೀರಿ. ಇಡೀ ಗುಡ್ಡವೇ ಬೆಡ್ರೂಮ್ ನೊಳಗೆ ಬಂದಿದೆ. ಸೌಂಡ್ ಅಂಚ ಇತ್ತು ಅಪ್ಪಗೆ ಬಾರ ಅಂತ ಬತ್ತ ಮಗಳನ್ನ ಪೂರ ಬಾರ್ ಬತ್ತಿದ್ ಬತ್ತಗೂ ಜಾರ್ದು ಕೂಡ ಬಂಗೋಡಿ ಕಾಟದ ಅವಾಗ 10 ವರ್ಷ ಮನೆ ಗೋಡೆ ಮತ್ತೆ ಬೇಜಾರ ಇಲ್ಲಿ ಪೋಂಡತ್ತೆ ಮೇರೆಗ್ಲ ಬೆಂಡ್ರೆ ಆಫೀಸ್ ಅರೆ ಕಾರ್ ಬೇನ ಮಾತದ ಪ್ರಾಬ್ಲಮ್ ಅರೆ ಕುಳ್ಳರ ಲಕ್ಕರ ಆಫೀಸ್ ನೀರು ಪರ ಪಿದವನ್ನ ಸೌಂಡ್ ಬತ್ತನಿಗೆ ಅಂಚ ಪಿದಯ ಬತ್ತೀರಿ ಇಜೆಂಡ ಪೂರ ಮಣ್ಣದ ಕುರ್ದು ಒಂದು ಫಿನಿಶ್ ಆಗಿದ್ದೀರಿ. ಅವರೊಂದು ಕಷ್ಟಪಟ್ಟು ಇದು ಕಟ್ಟಿದಂತಹ ಮನೆ. ನಾವೀಗ ಇರುವಂತಹದ್ದು ಗರಡಾಡಿ ಗ್ರಾಮದ ಅಲ್ಲಿಂಜ ಗ್ರಾಮದ ಜಾನಕಿ ಅವರ ಮನೆಯಲ್ಲಿ. ಇದು ಜಾನಕಿ ಅವರ ಮನೆ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಬೃಹತ್ ಗುಡ್ಡ ಕುಸಿದು ಬಂದು ಇಡೀ ಒಂದು ಮನೆಯನ್ನ ಆವರಿಸಿಕೊಂಡಿದೆ. ಈಗ ಮತ್ತೆ ಕ್ಷಣ ಕ್ಷಣಕ್ಕೂ ಕೂಡ ಭೀತಿ ಎದುರಾಗ್ತಾ ಇದೆ. ಏನು ಅಂತಂದ್ರೆ ಇಡೀ ಮನೆ ಕುಸಿಯುವಂತ ಹಂತದಲ್ಲಿದೆ. ಇಡೀ ಮನೆಯ ಒಳಗೆಯೂ ಕೂಡ ಈ ಗುಡ್ಡ ಬಂದು ಸಂಪೂರ್ಣ ಮನೆಯನ್ನ ಆಹುತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಆ ಒಂದು ಮನೆಯ ಹಿಂಭಾಗದಲ್ಲಿರುವಂತಹ ಗುಡ್ಡ. ಅದು ಇವತ್ತು ಬೆಳಗ್ಗೆ ಈ ಮನೆಯವರು ಮಲಗಿರುವಾಗಲೇ ಗುಡ್ಡ ಕುಸಿತ ಆಗಿರುವಂತದ್ದು. ಅವರು ಭೀತಿಯಿಂದ ಹೊರಗೋಡಿ ಬಂದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಗುಡ್ಡದ ಒಳಗಡೆಯಿಂದ ಬಂದಂತಹ ಸದ್ದು ಅವರ ಜೀವವನ್ನ ಉಳಿಸಿದೆ ಇವತ್ತು. ಆ ಸದ್ದು ಯಾಕೆ ನಾವು ಸದ್ದಿನ ಬಗ್ಗೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಿನ್ನೆ ನೆರೆಯದಲ್ಲೂ ಕೂಡ ಗುಡ್ಡದೊಳಗಿಂದ ಕೆಲವು ಸದ್ದುಗಳು ಬಂದಿತ್ತು ಅನ್ನುವಂತಹ ವರದಿಯನ್ನು ನಾವು ಪ್ರಕಟ ಮಾಡಿದ್ವಿ. ಇವತ್ತು ನಾವು ಸ್ಪಷ್ಟವಾಗಿ ಇಲ್ಲಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಗುಡ್ಡದ ಒಳಭಾಗದಿಂದ ಒಂದು ಸದ್ದು ಬಂತು ಸರ್, ನಾವು ಮಲಗಿದ್ದವರು ಅಲ್ಲಿಂದ ಎದ್ದು ಹೊರ ಬಂದಿದ್ದೇವೆ, ಆದ್ರಿಂದ ಇವತ್ತು ಬಚಾವಾಗಿದ್ದೇವೆ ಅನ್ನುವಂತ ಮಾತುಗಳನ್ನ ಇಲ್ಲಿನವ್ರು ಹೇಳ್ತಾ ಇದ್ದಾರೆ. ಇದು ಮನೆಯ ಒಳಭಾಗ. ಇದು ಸಂಪೂರ್ಣವಾಗಿ ಇಲ್ಲಿ ಕ್ರ್ಯಾಕ್ ಆಗಿರುವಂತದನ್ನ ತಾವು ನೋಡ್ತಾ ಇದ್ದೀರಿ. ಯಾಕೆಂತಂದ್ರೆ ಇದರ ಒಳಭಾಗದಿಂದ ಒಸರಿನ ನೀರು ಒಳಭಾಗದಿಂದ ಹರಿತಾ ಇದೆ. ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಿದ್ವಿ. ಒಳಭಾಗಕ್ಕೆ ಹೋದಾಗ ಇಲ್ಲಿ ಈಗಾಗಲೇ ಮನೆಯ ಒಳಭಾಗವನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡಲಾಗಿದೆ, ಅಥವಾ ಮನೆಯ ಒಳಗಿದ್ದಂತ ಐಟಮ್ಗಳನ್ನ ಹೊರಗಡೆ ತೆಗೆದುಕೊಂಡು ಹೋಗಲಾಗಿದೆ. ಇಲ್ಲಿರ್ತಕ್ಕಂಥ ಒಂದು ಬೆಡ್ರೂಮ್ ಅನ್ನ ನಾವು ಈಗ ನಿಮಗೆ ತೋರಿಸ್ತೀವಿ. ಇಡೀ ಗುಡ್ಡವೇ ಬೆಡ್ರೂಮ್ ನೊಳಗೆ ಬಂದಿದೆ. ಇದು ಬೆಡ್ರೂಮಿನ ಪರಿಸ್ಥಿತಿ. ಇಡೀ ಗುಡ್ಡವೇ ಬೆಡ್ರೂಮಿನ ಒಳಭಾಗಕ್ಕೆ ಬಂದಿರುವಂತದ್ದನ್ನ ನಾವು ನಿಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೇವೆ, ಹೇಗೆ ಇಡೀ ಗುಡ್ಡ ಬೆಡ್ರೂಮಿನ ಒಳಭಾಗಕ್ಕೆ ಬಂದಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಬಹಳಷ್ಟು ತೀವ್ರತರವಾದಂತಹ ಡ್ಯಾಮೇಜ್ ಅನ್ನ ಈ ಬೆಡ್ರೂಮ್ಗೆ ಅಥವಾ ಈ ಮನೆಗೆ ಮಾಡಿರುವಂತದ್ದು. ಈ ಮನೆ ಈಗ ಸಂಪೂರ್ಣವಾಗಿ ಕುಸಿಯುವಂತಹ ಭೀತಿಯಲ್ಲಿದೆ. ಇಲ್ಲಿ ಈಗ ಸ್ಥಳೀಯರು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ನೀವು ವರದಿಯಾದ್ರೂ ಮಾಡಿ, ಏನಾದ್ರೂ ಮಾಡಿ, ಒಳಗೆಲ್ಲ ಹೋಗಬೇಡಿ ಅನ್ನುವಂತ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ಇಲ್ಲಿಯ ಪರಿಸ್ಥಿತಿಯನ್ನ ವಿವರಿಸುವುದಕ್ಕಾಗಿ ಈಗ ಒಳಭಾಗಕ್ಕೆ ಬಂದಿವೆ. ಇಲ್ಲಿಯ ವಾಸ್ತವ ಪರಿಸ್ಥಿತಿ ಹೀಗಿದೆ. ಒಂದು ವೇಳೆ ಇವತ್ತು ಕೂಡ ಎಡೆಬಿಡದೆ ಮಳೆ ಬಂದ್ರೆ ಕಂಪ್ಲೀಟ್ ಗುಡ್ಡವೇ ಕುಸಿದು ಈ ಮನೆಯನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುವುದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಇಡೀ ಗುಡ್ಡ ಈಗ ಬೆಡ್ರೂಮಿನಲ್ಲಿ ಇದೆ. ಆ ಒಂದು ಸ್ಥಿತಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಹೊರಭಾಗದ ಚಿತ್ರಣವನ್ನ ನೋಡೋದಾದ್ರೆ, ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಈಗ ಗುಡ್ಡ ನಿಂತಿದೆ. ಈಗ ಮತ್ತೆ ಗುಡ್ಡ ಕುಸಿಯುವಂತಹ ಅಥವಾ ಜರಿಯುವಂತಹ ಭೀತಿ ಇದೆ. ಆ ಒಂದು ಗುಡ್ಡ ಕುಸಿದು ಬಂದು ಇಲ್ಲಿ ಆ ಒಂದು ಬೆಡ್ರೂಮಿನ ಗೋಡೆಗೆ ತಾಗಿ ನಿಂತಿರುವಂತದ್ದು. ಇವತ್ತು ಮಳೆ ಬಂದ್ರೆ ಮತ್ತೆ ಕುಸಿತದ ಭೀತಿ. ಯಾಕೆಂತಂದ್ರೆ ಅಲ್ಲಿಂದ ನೀರಿನ ಸೆಳೆ ಅದು ತೋಡಿನ ರೀತಿಯಲ್ಲಿ ಹರಿತಾ ಇದೆ. ಮನೆ ಒಳಗಡೆಯೂ ಕೂಡ ನೀರು ಹರಿತಾ ಇರುವುದರಿಂದ ಇವತ್ತು ಖಂಡಿತವಾಗಿಯೂ ಕುಸಿಯುತ್ತೆ ಅನ್ನುವಂಥದ್ದು ಸ್ಥಳೀಯರ ಮಾತು. ಅದ್ರ ಜೊತೆಗೆ ಇವರನ್ನ ಸ್ಥಳಾಂತರಿಸಲಾಗಿದೆ. ಅವರು ಇವತ್ತು ಪಕ್ಕದ ಮನೆಯಲ್ಲಿ ರಾತ್ರಿ ಆಶ್ರಯವನ್ನ ಪಡೆದುಕೊಂಡಿದ್ರು. ಬೆಳಗ್ಗೆ ನಾವು ಜಸ್ಟ್ ಮಿಸ್ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ನೋಡುವ ಈ ಒಂದು ಸಂದರ್ಭದಲ್ಲಿ ಮನೆ ಒಳಗಡೆ ಇದ್ದಂತಹ ಮನೆಯವರನ್ನ ಮಾತನಾಡಿಸುವ, ಏನಾಯ್ತು ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಬಂದು ಈಗಾಗಲೇ ಶ್ರಮದಾನದಲ್ಲಿ ತೊಡಗಿರುವವರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸುವ. ಮನೆಯ ಎದುರು ಭಾಗದಲ್ಲಿ ಇರ್ತಕ್ಕಂತಹ ಸೀಟನ್ನ ತೆಗೆಯುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದರ ಹಂಚನ್ನು ಕೂಡ ತೆಗೆದು ಇಲ್ಲಿಂದ ರವಾನೆ ಮಾಡಬೇಕು, ಇಲ್ಲದಿದ್ರೆ ಸಂಪೂರ್ಣವಾಗಿ ಹಾನಿ ಆಗುತ್ತೆ. ಇವರು ಏನಾದ್ರೂ ಮುಂದೆ ಯಾವ್ದಾದ್ರು ಮನೆ ಕಟ್ಟೋದಿದ್ರು ಕೂಡ ಇವರಿಗೆ ಈಗ ಇರುವಂತ ಪರಿಸ್ಥಿತಿಯಲ್ಲಿ ಕಷ್ಟ ಸಾಧ್ಯ. ಇಂಥ ಸಂದರ್ಭದಲ್ಲಿ ಅವರ ಇರುವ ಹಂಚನ್ನಾದ್ರೂ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಇಲ್ಲಿ ಸಮಾಧಾನದ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಗ್ರಾಮ ಪಂಚಾಯತ್ನವರು ಬಂದಿದ್ದಾರೆ, ಸ್ಥಳೀಯರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದು ಇಲ್ಲಿ ಈ ನಿರಂತರವಾಗಿ ಶ್ರಮ ವಹಿಸಿ ದುಡಿತಾ ಇದ್ದಾರೆ. ಈ ಮನೆಯ ಹಿರಿಯರು ಜಾನಕಿ ಅವರಿದ್ದಾರೆ. ಅಮ್ಮ ಕೋಡೆ ರಾತ್ರಿ ಓಲ್ಪಾಯ್ತಾರ ಸೌಂಡ್ ಸೌಂಡ್ ಮಲ್ಲ ಊರಿನ ಸೌಂಡ್ ಬರ್ತದೆ ಬರ ಜರಿನ ಹತನ ಮುಕ್ಕಳು ಉಲ ಆಯ್ತು
ಬತ್ತಿರ್ಲಾಕೊಂದು ಪೂರ ಹ. ಅವಾಗ ನಾಯಿ ಪೂರ ಬರ್ತದೆ ಇದೆ ಬ್ಯಾಡ ಒಂದೇ ಅವೇ ಏತ್ ವರ್ಷ ಅಣ್ಣಮ್ಮ ಇರ್ ಮೂಲ್ ಕುಲ್ಲುದು ಕುಲ್ಲುದು ಒಂಜಿ 25 ವರ್ಷ ಅಂದು ಇಲ್ಲ 30 ವರ್ಷ ನಿಕ್ಲೆಗ್ ಒಂಜಿ ಐಡಿಯಾಲ ಇಜ್ಜಂಡ ಅದೇ ಇಂಚ ಒಂಜಿ ಬರೆ ಜರಿ ಉಂದು ಇಜ್ಜಿ 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 ಹ? ಇಜ್ಜಿ ಇಜ್ಜಿ ಐಡಿಯಾನೇ ಇಜ್ಜಿ ಏತ್ ಬರ್ತಾನ ಆ ಜರಿನಿ ಒಂದರ ಅಂಟೆಗೆ ಒಂಜರ ಅಂಟೆ ಹಾ ಸೌಂಡ್ ಅಂಟು ಸೌಂಡ್ ಸೌಂಡ್ ಆಯ್ನೆ ಇತ್ತೆ ನಿಕ್ಲ್ ಸೌಂಡ್ ಕೇಂದ್ರ ಪಿದಾಯ್ ಬಲ್ತಾರ ಇತ್ತ ಗುಡ್ಡ ಬತ್ತದ ಬೆಡ್ರೂಮ್ ಬಿಡ್ತನತೆ ಅವಲೇ ಜೆತ್ತಿತಾರ ನಿಕ್ಲೆ ಇತ್ತ ಪ್ಲೇಸ್ ಅಂತೂ ದಾಯ್ತ ಅನ್ಸೋದು ಹೆಚ್ಚಿಗೆ ಆ ಪೇಜ್ ಇಂದ ಇತ್ತೆ ನಿಕ್ಲ್ ನನ್ನ ದೂರ ಶಿಫ್ಟ್ ಅಪ್ಪರ ಚಿಕ್ಕಪ್ಪಣ್ಣ ಎಲ್ಲ ಪೂರ ಮೂಲ ಸಂಬಂಧಗಳು ಪೂರ ಮೂಲೆ ಏತ್ ಬಿಡ್ತು ನಿಕ್ಲ್ ಪಿದಾಯ್ ಬತ್ತಾರ ಒಂಜರ ಗಂಟೆಗೆ ಗಂಟೆಗೆ ಬೈದ ಬಾರಂದು ಅವು ಸೌಂಡ್ ಅಂಚೆ ಇತ್ತು ಜೋರ್ ಇತ್ತು ಸೌಂಡ್ ಅಪ್ಪಗ್ ಬಾರಂದ್ ಬತ್ತ ಮಕ್ಳನ್ ಪೂರ ಬಾರ್ ಬತ್ತಿರ್ ಬತ್ತಗು ಜಾಲ್ಡ್ ಕುಲ್ಲುಂಡು ಏಟ್ ಜನ ಇರ್ತಾರೆ 4 ಜನ ಇತ್ತು. 4 ಜನ ಇರ್ತಾರ ಓಕೆ 4 ಜನ ಇರ್ತೀನಿ ಏನ ಬತ್ತಾರೆ ಭಾರತಿ ಪೂರ ಪಿದಾಯ್ ಬಲ್ತಾ ಬತ್ತೀನಿ ವಿದಾಯ ಬಲ್ತಾನ ಮತ್ತೆ ಇತ್ತ ಇಲ್ಲು ತೊನ ದಾದ ಅನ್ಸನಮ್ಮ ಮತ್ತೆ ಇಲ್ಲಿ ಬಂಗೋಡು ಕಾಟದ ಅವಾಗ ಆ ತೋರ್ಸಾಂಡು ಮನೆ ಒಡೆ ಸಾರ್ನಾಥ್ ಇದು ರತ್ತಿಂಡು ಮಾತ ಐದು ಕದಾಲ ಅಜ್ಜಿ ಪಾಲನ ದಾಯಕ ಕಟ್ಟಿನ ಮತ್ತೆ ಬೇಜಾರ ಇಲ್ಲಿ ಪೋಂಡತ್ತೆ ಮೆರೆಗ್ಲ ಬೆಂಡ್ರೆ ಅರೆ ಕಾರ್ ಬೇನ್ ಅಂತ ವಾತದ ಪ್ರಾಬ್ಲಮ್ ಅರೆ ಕುಲ್ಲರೆಲ್ಲ ಖರಾಬ್ ಎಂಕ್ಲೆ ಬಂಗ್ ಕುಡ್ಲದ ಗುಡ್ಲದ ದಾದ ಸರ್ ಅಣ್ಣನ ಜೋಕ್ಲು ಮುಳಿಪುನ ಆಗ ಮಗಕ್ಕ ಎಲ್ಲ ಒಂದು ಹ್ಯಾಂಡಿಕ್ಯಾಪ್ ಮಿಸ್ಸಸ್ ಸರ್ಜರಿ ಅಂಚ ಕೋಡೆ ಒಂಜಿ ಗಂಟೆ ಅನ್ನಾಗ ನೀರು ಪರ ಪಿದಾವನ್ನ ಸೌಂಡ್ ಬತ್ತನಿಗೆ ಅಂಚ ಅಕ್ಲು ಪಿದಾಯ ಬತ್ತೀರಿ ಇಜೆಂಡ ಅಕ್ಲು ಪೂರ ಮಣ್ಣದ ಅದಕ್ಕೆ ಬಿಡ್ದು ಒಂದು ಫಿನಿಶ್ ಹಾಕಿದ್ದೀರಿ ಅಂದು ಅಂಚ ಅದು ಅಕ್ಲ ಜೀವಂತ ಒರಿಯಂಡು ಅಂದು ನೀರ್ ಪರ್ರ ಬತ್ತನಕಲ್ ಬಚಾವಾಯರಿಂದ ಸರ್ ಈಗ ಗ್ರಾಮ ಪಂಚಾಯತ್ ಕಡೆಯಿಂದ ಎಲ್ಲರೂ ಕೂಡ ಬಂದಿದ್ದೀರಿ ಏನೇನು ಕೆಲಸ ಕಾರ್ಯಗಳಾಗ್ತಾ ಇದೆ ನಿಮ್ಮ ಪಂಚಾಯತ್ ಕಡೆಯಲ್ಲಿ ಬಹಳಷ್ಟು ಕಡೆ ಹಾನಿಯಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಎಲ್ಲೆಲ್ಲಿ ಆಗಿದೆ ಈಗ ಇಲ್ಲಿಯ ಸಮಸ್ಯೆಗೆ ಹೇಗೆ ಸರ್ ಸಾಧಾರಣ ಒಂದು ಗಂಟೆಗೆ ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ಇವರು ಕಾಲ್ ಮಾಡಿದ್ರು. ಅವರು ತಕ್ಷಣ 1 ಗಂಟೆಗೆ ಬಂದು ಅಲ್ಲಿ ವ್ಯವಸ್ಥೆ ಮಾಡಿ ಮನೆಯ ಹೊರಗಡೆ ಸಾಮಗ್ರಿಗಳನ್ನೆಲ್ಲ ಹೊರಗಡಿಸಿ ಅವರಿಗೆ ಏನು ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ಒಂದು ಮನೆ ಕಟ್ಟುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಜೀವಮಾನದಲ್ಲಿ ಪ್ರತಿಯೊಬ್ಬರಿಗೆ ಆಸೆ ಇರುವುದು ಏನು ಅಂತ ಹೇಳಿದ್ರೆ ಒಂದು ಮನೆ ಕಟ್ಟಬೇಕು, ಒಂದು ಸಂಸಾರವನ್ನು ನೆಮ್ಮದಿಯಲ್ಲಿ ಸಾಗಿಸಬೇಕು ಅನ್ನುವಂಥ ವಿಷಯ. ಬಹುಶಃ ಅವರಿಗೆ 1 ಗಂಟೆ ಟೈಮಲ್ಲಿ ಅವರಿಗೆ ಎಚ್ಚರ ಆಗದೆ ಇರ್ತಿದ್ರೆ, ನೀವು ನೋಡಿದ್ದೀರಿ ಆ ಮನೆಯೆಲ್ಲ ಬಿರುಕು ಬಿಟ್ಟಿದೆ, ಗೋಡೆ ಸಂಪೂರ್ಣವಾಗಿ ಕುಸಿದಿದೆ. ದೇವರ ಅದೃಷ್ಟದಿಂದ ಅವರು ಬದುಕುಳಿದಿದ್ದಾರೆ. ಬಹುಶಃ ಇಂಥ ಹಲವಾರು ಘಟನೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ಕಡೆಗಳಲ್ಲಿ ಆಗ್ತಾ ಉಂಟು. ನಾನು ಏನು ಹೇಳುದು ಅಂತ ಹೇಳಿದ್ರೆ, ಆರ್ಥಿಕವಾಗಿ ತೀರಾ ಬಡ ಕುಟುಂಬ ಇವರಿಗೆ ದುಡಿಲಿಕ್ಕೆ ಸಹ ಕೂಡ ಕಷ್ಟ. ಸರ್ಕಾರದ ವತಿಯಿಂದ ಇವರಿಗೆ ಒಂದು ಸುಸಜ್ಜಿತವಾದ ಮನೆಯನ್ನು ಇವರಿಗೆ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮನಸ್ಸು ಏನು ಅಂತ ಹೇಳಿದ್ರೆ ಅವರಿಗೆ ಸುಸಜ್ಜಿತವಾದ ಮನೆ ಇರಬೇಕು. ಮಳೆಗಾಲ ಅಂತ ಹೇಳಿದ್ರೆ ನಮ್ಗೆ ಈಗ ಒಂದು ದುಸ್ವಪ್ನವಾಗಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಬೆಟ್ಟ ಗುಡ್ಡದಿಂದ ಕೂಡಿದಂತ ಪ್ರದೇಶ. ಆ ಬೆಟ್ಟ ಮಣ್ಣು ತೀವ್ರವಾಗಿ ಸಡಿಲವಾಗಿ ಯಾವಾಗ ಕುಸಿತ ಆಗ್ತದೆ ಅಂತ ಹೇಳುವಂಥದ್ದು ಗೊತ್ತಾಗುದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಇದರ ಬಗ್ಗೆ ತೀವ್ರವಾದ ಗಮನವನ್ನು ಹರಿಸಬೇಕು. ಈ ಬಡವರಿಗೆ ಒಂದು ಉತ್ತಮವಾದ ಮನೆಯನ್ನು ಕಟ್ಟಿಕೊಡಬೇಕು. ನಾವು ಕೂಡ ಪಂಚಾಯತ್ ಕೂಡ ಅವರ ಬೆಂಬಲವಾಗಿ ಇದ್ದೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಪಂಚಾಯತ್ನವರ ಮಾತು. ಜೊತೆಗೆ ಒಂದಷ್ಟು ಅವರ ಸಂಬಂಧಿಕರು, ಅವರ ರಿಲೇಟಿವ್ಸ್ ಎಲ್ಲರೂ ಕೂಡ ಸೇರ್ಕೊಂಡು ಅವರನ್ನ ಬಚಾವ್ ಮಾಡುವಂತದ್ದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನೀವು ಕೂಡ ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಬಂದಿರಿ? ನಾನು ಬರುವಾಗ ಇಲ್ಲಿಗೆ 2 ಗಂಟೆ ಆಗಿದೆ. ನಾನು ಬರುವಾಗ ಸಾಧಾರಣವಾದ ಸಾಮಗ್ರಿಗಳನ್ನು ಹೊರಗಡೆ ಇಟ್ಟಿದ್ದಾರೆ. ನಾನು ಮತ್ತೆ ಮನೆಯವರು ಅಣ್ಣನವರು ಕೂಡ ಬಂದಿದ್ರು. ಮತ್ತೆ ನಾವು ಇಲ್ಲೇ ಇದ್ದೇವೆ, ಬೆಳಿಗ್ಗೆ ತನಕ ಇಲ್ಲೇ ಇದ್ದೇವೆ. ಯಾಕಂದ್ರೆ ನಾವು ಈ ಮನೆಗೆ ಸರಿಸುಮಾರು 30 ವರ್ಷ ಆಯ್ತು. ನನ್ನ ದೊಡ್ಡಪ್ಪನ ಮನೆ ಇದು. ಅವರೊಂದು ಕಷ್ಟಪಟ್ಟು ಇದು ಕಟ್ಟಿದಂತಹ ಮನೆ. ಅಷ್ಟು ಕಳೆದ ವರ್ಷ ಮದುವೆ ಸಂದರ್ಭದಲ್ಲಿ ಇದಕ್ಕೆ ಪುನಃ ಪೈಂಟ್ ಹಚ್ಚಿ ನವೀಕರಣ ಮಾಡಿ ಅಷ್ಟು ತಂದ ಸಂಸಾರವನ್ನು ನಡೆಸುತ್ತಿರುವಂತಹ ಒಂದು ಕುಟುಂಬ. ಅದರಲ್ಲಿ ಅವರಿಗೆ ದುಡಿಲಿಕ್ಕೆ ಸ್ವಲ್ಪ ಕಷ್ಟ, ಕಾಲು ನೋವು ಉಂಟು.
ಆದ ಕಾರಣ ನಾವು ಇಳಿದು ಮತ್ತೆ ಶಾಸಕರ ಗಮನಕ್ಕೆ ಕೂಡ ತಂದಿದ್ದೇವೆ. ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಇದು ಸ್ಥಳೀಯರು, ಗ್ರಾಮ ಪಂಚಾಯತರು ಮತ್ತು ಮನೆಯವರ ಮಾತು. ಜಸ್ಟ್ ಮಿಸ್ ಗ್ರೇಟ್ ಎಸ್ಕೇಪ್ ಅಂತ ಇವರನ್ನ ಕರಿಬಹುದು. ಯಾಕಂತಂದ್ರೆ ದೇವರ ದಯೆ ಇವರ ಮೇಲೆ ಇತ್ತು, ಅದರಿಂದ ಯಾವುದೇ ಪ್ರಾಣಾಪಾಯಗಳು ಆಗ್ಲಿಲ್ಲ. ಯಾರು ಮಲಗಿದ್ರು ಆ ಮಲಗಿದ ಬೆಡ್ಡಿನ ಮೇಲ್ಭಾಗಕ್ಕೆ ಬಂದು ಗುಡ್ಡ ಕುಸಿದಿದೆ. ಅವರು ಮಲಗಿದಂತಹ ರೂಮ್ ಸಂಪೂರ್ಣವಾಗಿ ಗುಡ್ಡ ಆವರಿಸಿಕೊಂಡಿದೆ. ಇವರು ಬಚಾವಾಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಯಾರಿಗೊಬ್ರಿಗೆ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಆದಂತ ಸಂದರ್ಭದಲ್ಲಿ ಸೌಂಡ್ ಕೇಳಿದೆ ಸಂದರ್ಭದಲ್ಲಿ ಎಲ್ಲರೂ ಹೊರಗೆ ಓಡಿ ಬಂದಿದ್ದಾರೆ, ಬಚಾವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಕಡೆಗೆ ಗುಡ್ಡ ಕುಸಿತ ಆಗ್ತಾ ಇದೆ. ಇಲ್ಲಿಯೂ ಕೂಡ ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಅವರಿಗೆ ನೆರವು ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಯಾವ ಯಾವ ರೀತಿಯ ನೆರವು ಆಗ್ಬೇಕು, ಅವರ ಮನೆಯಲ್ಲಿ ಒಂದಷ್ಟು ಪರಿಕರಗಳನ್ನ ಹೊರಗೆ ತರುವುದಿರ್ಬೋದು, ಅವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವುದಿರ್ಬೋದು, ಇದರಲ್ಲೆಲ್ಲರೂ ಕೂಡ ಪಂಚಾಯತ್ನವರು, ಸ್ಥಳೀಯರು, ಅವರ ಸಂಬಂಧಿಕರು ಎಲ್ಲರೂ ಕೂಡ ನೆರವಾಗ್ತಾ ಇದ್ದಾರೆ. ಇಂಥ ನೆರವು ಎಲ್ಲ ಕಡೆಯೂ ಕೂಡ ಚಾಚಬೇಕು ಅಂತ ಹೇಳ್ತಾ, ಈ ಗುಡ್ಡಗಳು ಅಕ್ಕಪಕ್ಕ ಇರುವಂತಹ ಮನೆಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾ, ಯಾಕೆಂದ್ರೆ 30 ವರ್ಷ ಆಯ್ತು ಇಲ್ಲಿಯ ತನಕ ಗುಡ್ಡ ಏನೂ ಆಗ್ಲಿಲ್ಲ ಅನ್ನುವಂಥದ್ರಲ್ಲಿ ಅವರಿದ್ರು, ನಮ್ಮಲ್ಲಿ ಏನೂ ಆಗುದಿಲ್ಲ ಅಂತ. ಆದ್ರೆ ಇವತ್ತಲ್ಲಿ ಅವಘಡ ಸಂಭವಿಸಿದೆ. ಅದರಿಂದ ಎಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಪ್ರಕೃತಿ ಯಾವ ರೀತಿ ಬೇಕಾದ್ರೂ ಮುನಿಸಿಕೊಳ್ಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ಮಳೆಗಾಲವನ್ನ ಕಲಿಬೇಕಾದಂತ ಅನಿವಾರ್ಯತೆ ನಮ್ಮ ಮುಂದಿದೆ. ಸಂದೀಪ್ ಶೆಟ್ಟಿ ಮತ್ತು ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದಂಡೋಲೆ, ಸುದ್ದಿ ನ್ಯೂಸ್, ಗರಡಾಡಿ.